ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ತಲುಪಿಸುವ ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಾಲ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸ್ವದೇಶಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಮಮತಾ ಕೋಟ್ಯಾನ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತೀವಿ? ಇವತ್ತೊಂದು ವೀಳ್ಯದೆಲೆಯಿಂದ ಒಂದು ರೈಸ್ ಮಾಡುವಂತ. ವೀಳ್ಯದೆಲೆಯಿಂದ ರೈಸಾ? ಓಕೆ, ಆಮೇಲೆ ಒಂದು ಗ್ರೀನ್ ಜ್ಯೂಸ್ ಮಾಡುವಂತ. ಗ್ರೀನ್ ಜ್ಯೂಸ್ ಅಲ್ಲ, ಅಂದರೆ ವೀಳ್ಯದೆಲೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಏನು ಬೀಡಕ್ಕೆಲ್ಲ ತಿಂತೇವೆ, ಬಟ್ ಅದರಿಂದ ರೈಸ್ ಮಾಡ್ತಾರಲ್ಲ. ಓಕೆ, ಚೆನ್ನಾಗಿರ್ಬೋದು. ಅದರ ಫ್ಲೇವರ್ ಎಲ್ಲ ಹಾಗೆ ಸಿಗ್ಬೋದು ಅಂತಲ್ಲ. ಓಕೆ, ಒಂದು ವೀಳ್ಯದೆಲೆ ಎಲೆಯ ಏನು ರೈಸು, ಇನ್ನೊಂದು ಗ್ರೀನ್ ಜ್ಯೂಸ್ ಎರಡೊಂದು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದಾಯ್ತಲ್ಲ. ಈಗ ಫಸ್ಟಿಗೆ ಯಾವುದು? ಇದು ವೀಳ್ಯದೆಲೆಯಿಂದ ಒಂದು ರೈಸ್. ವೀಳ್ಯದೆಲೆ ಕೊಟ್ಟು ಸ್ವಾಗತ ಮಾಡುವಲ್ಲ. ಓಕೆ, ಫಸ್ಟಿಗೆ ವೀಳ್ಯದೆಲೆದ್ದು ರೈಸ್ ಅಲ್ಲ, ಸ್ಟಾರ್ಟ್ ಮಾಡುವ. ಎಂತ ತಗೊಂಡಿದ್ದೀರಿ? ಈಗ ಒಂದು ಫ್ಯಾನ್ ಬೇಕು. ಫಸ್ಟಿಗೆ ಫ್ಯಾನ್ ಬೇಕಲ್ಲ. ಅಂದರೆ ನೀವು ರೈಸ್ ಎಲ್ಲ ಮೊದಲೇ ಬೇಯಿಸಿ ತಂದಿದ್ರಾ? ಹೌದು. ಓಕೆ, ಇದಕ್ಕೆ ಈಗ ಸ್ವಲ್ಪ ಇದರಲ್ಲಿ ಮಸಾಲೆ ಎಲ್ಲ ಡ್ರೈ ಆಗಿ ಹುರ್ಕೊಳ್ಳೋದಾ? ಓಕೆ, ಮತ್ತೆ ಮಿಕ್ಸಿಯಲ್ಲಿ ಹಾಕಿ ಡ್ರೈ ಪುಡಿ ಮಾಡಿ. ಓಕೆ, ಅಂದರೆ ಈಗ ಅದು ಡ್ರೈ ಮಾಡಿ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಉಂಟಾ? ಹೌದು. ಓಕೆ, ಡ್ರೈ ಆಗಿ ಮಾಡಿದರೆ ಒಳ್ಳೇದು ಅಂತ ಹೇಳೋದಲ್ಲ. ಬಿಸಿಯಾಗಿದೆಲ್ಲ, ಗ್ಯಾಸ್ ಮೇಲೆ ಇರಲಿ. ಇಡಲ. ಈಗ ಇದಕ್ಕೆ ನಾನು 1 ಸ್ಪೂನ್ ಕಡಲೆಬೇಳೆ ತಗೊಂಡಿದ್ದೇನೆ. ಕಡಲೆಬೇಳೆ ಎಲ್ಲ 1 ಸ್ಪೂನು ಎಲ್ಲ ಒಟ್ಟಿಗೆ ಹಾಕಿ ಹುರಿಯೋದಾ? ಓಕೆ, ಗ್ಯಾಸ್ ಸ್ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲವನ್ನು ಬಿಸಿ ಮಾಡಿ ಮತ್ತೆ ಡ್ರೈ ಪುಡಿ ಮಾಡಿ. ಓಕೆ ಓಕೆ. ಈಗ 1 ಸ್ಪೂನ್ ಬಿಳಿ ಎಳ್ಳು. ಮತ್ತು 1 ಸ್ಪೂನ್ ಉದ್ದಿನಬೇಳೆ. ಉದ್ದಿನಬೇಳೆ ಅಲ್ಲ. ಇದನ್ನೀಗ ಬಿಸಿ ಮಾಡ್ತೇನೆ. ಅಂದರೆ ಗ್ಯಾಸ್ ಸಣ್ಣ ಉರಿಯಲ್ಲಿ ಇರಲಿ. ಸಣ್ಣ ಉರಿಯಲ್ಲಿ ಇರಲಿಲ್ಲ. ಈಗ ಕಡಲೆ ಬೀಜ ಹಾಕ್ತೇನೆ. ಓಕೆ, ಇನ್ನೆಲ್ಲ ಕಡಲೆ ಎಲ್ಲ. ಹೌದು, ಇದು ತುಂಬ ಟೇಸ್ಟ್ ಬರ್ತದೆ. ಚೆನ್ನಾಗಿ ಬರುತ್ತೆ. ಇದೊಂದು 2 ಸ್ಪೂನ್. ಜಾಸ್ತಿ ಇದ್ದಷ್ಟು ಒಳ್ಳೇದಾ? ಅಂದರೆ ರೈಸಿಗೆ ನಾರ್ಮಲಾಗಿ ಈಗ ನಾವು ಚಿತ್ರಾನ್ನಕ್ಕೆಲ್ಲ ನೆಲಗಡಲೆ ಅದನ್ನು ಹಾಗೆ ಹಾಕ್ತೇವೆ, ಇಡೀ ಹಾಕ್ತೇವೆ. ನೀವು ಇದನ್ನು ಈಗ ಪೇಸ್ಟ್ ಮಾಡಿ ಹಾಕಿದರೆ ಒಳ್ಳೆಯದು ಹೇಳೋದು. ಡ್ರೈ ಪುಡಿ, ನೀರು ಹಾಕ್ಲಿಕ್ಕಿಲ್ಲ. ಓಕೆ. ಮತ್ತು 3 ಕೆಂಪುದ್ದ ಮೆಣಸು ತಗೊಂಡಿದ್ದೇನೆ. ಓಕೆ, 3 ಅಲ್ಲ. ಓಕೆ, ಅಂದರೆ ಈಕೆ ಮಸಾಲೆ ನಾವೇ ರೆಡಿ ಮಾಡೋದಲ್ಲ, ನಾವು ಔಟ್ ಸೈಡಿಂದ ಏನು ತಗೊಳ್ಳಿಕ್ಕಿಲ್ಲ. ಈಗ ಪಲಾವಿಗೆ ಆದರೆ ಪಲಾವ್ ಮಸಾಲೆ ಅಂತ ಸಿಗುತ್ತೆ, ಮತ್ತು ಚಿತ್ರಾನ್ನಕ್ಕಾದರೆ ಆ ಥರದ ಮಸಾಲೆ ಸಿಗುತ್ತೆ. ಇದು ವೀಳ್ಯದೆಲೆಯ ರೈಸಿಗೆ ಆದರೆ ನಾವೇ ಮನೆಯಲ್ಲಿ ಮಾಡಿಕೊಳ್ಳೋದು. ಇದು ವೀಳ್ಯದೆಲೆ ನೀವೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾ? ನಾನು ಟ್ರೈ ಮಾಡಿದ್ದಲ್ಲ. ನೋಡಿ, ನಮ್ಮ ರುಚಿಗೆ ಬಂದಾಗ ನೋಡಿ, ನೀವು ಸ್ಪೆಷಲ್ ಅಡುಗೆ ಮನೆಯಲ್ಲಿ ಕಲೀಲಿಕ್ಕೆ ಆಗ್ತದಲ್ಲ. ಓಕೆ, ಇದೊಂದು 5 ನಿಮಿಷ ಬಿಸಿ ಆಗಬೇಕು. ಓಕೆ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುವ. ಅಂದರೆ ಜಾಸ್ತಿ ಡ್ರೈ ಇದು ಆಗಬೇಕು ಅಂತಿಲ್ಲ, ಜಸ್ಟ್ ಕಲರ್ ಬಿಟ್ಟರೆ ಸಾಕುಂತಿಲ್ಲ. ಹೌದು, ಅದು ಬಿಸಿ ಆಗುವ ಅದರ ಪರಿಮಳದಲ್ಲಿ ಚೆನ್ನಾಗಿ ಬರುತ್ತೆ. ಹೌದು,
ಇದೀಗ ಆಯಿತು. Okay. ಇದನ್ನೊಂದು ಪ್ಲೇಟಿಗೆ ತೆಗ್ದಿಲ್ವಾ? ಇದಿಷ್ಟು ರೆಡಿ ಆದರೆ ಆಯ್ತಲ್ಲ. ಈಗ ನಿಮಗೆ ಒಂದು ಪ್ಲೇಟ್ ಬೇಕು ಅಂತ ಹೇಳ್ತಿದ್ದೀರಾ. ಓಕೆ, ಈಗ ಇದು ಆಗಿದೆ, ಅದಕ್ಕೆ ಪ್ಲೇಟಿಗೆ ಹಾಕ್ತೇನೆ. ಓಕೆ, ಇನ್ನು ಕೂಡ ಇದೇ ಬಾಣಲೆಗೆ ಇಲ್ಲ ಸ್ಲೋ ಇರಲಿ, ಕರಿಬೇವು ಮತ್ತು ವೀಳ್ಯದೆಲ್ಲ ಹಾಕಿ ಬಿಸಿ ಮಾಡಲಿಕ್ಕೆ ಉಂಟು. ಬಿಸಿ ಮಾಡಲಿ ಉಂಟಲ್ಲ. ಓಕೆ ಸರಿ, ಅದು ಕೂಡ ಡ್ರೈಯೇ? ಹೌದು. ಓಕೆ, ಈಗ ಇದು ಬಿಸಿ ಉಂಟಲ್ಲ, ಬಿಸಿ ಸ್ವಲ್ಪ ಕರಿಬೇವು ಹಾಕ್ತೇನೆ. ಓಕೆ, ಮತ್ತೆ ನೀವು ಸ್ವಲ್ಪ ಅದು ಈಗ ಮತ್ತೆ ಸ್ವಲ್ಪ ವೀಳ್ಯದೆಲ್ಲ ಹಾಕ್ತೇನೆ. ವೀಳ್ಯದೆಲ್ಲ ಹೌದು. ಇದು ಸ್ವಲ್ಪ ವೀಳ್ಯದೆಲ್ಲ ಮತ್ತು ಕರಿಬೇವು ಬಿಸಿ ಮಾಡಿ ಅದರೊಟ್ಟಿಗೆ ಮಿಕ್ಸಿಗೆ ಹಾಕಿ ಡ್ರೈ ಪುಡಿ ಮಾಡಲಿಕ್ಕೆ ಉಂಟು. ಓಕೆ, ವೀಳ್ಯದೆಲೆ ಸಾಧಾರಣ ಅಷ್ಟು ಒಂದು ಎರಡು ಮೂರು ಸಾಕು, ಜಾಸ್ತಿ ಆಗಿದ್ರೆ ಕಲರ್ ಬರ್ತದೆ. ಹೌದು ಹೌದು ಹಾಕ್ತಿದ್ದೇನೆ. ಓಕೆ, ನೀವೇನು ಹೇಳಿದ್ರೆ ಜಾಸ್ತಿ ಇದ್ದರೆ ಕಲರ್ ಬರುತ್ತೆ ಅಂತಿಲ್ಲ? ಅಲ್ಲ, ಮತ್ತೆ ಕಹಿ 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 ಬರುತ್ತೆ ಅಂತಿಲ್ಲ. ಓಕೆ, ಸಾಕಾಗುತ್ತಾ? ನೀವು ಒಂದು ಒಂದು ಅಂದರೆ ಒಂದು ಕಪ್ ರೈಸ್ ಸಾಕಲ್ಲ? ಓಕೆ, ನಮಗೆ ಇವಾಗ ವೀಳ್ಯದೆಲೆದ್ದು ಚಾಕ್ಲೇಟ್ ಎಲ್ಲ ಸಿಗುತ್ತೆ ನೋಡಿ, ತಿಂದಿದ್ದೀರಾ? ಅದು ಫ್ಲೇವರ್ ಹಾಗಿರುತ್ತೆ, ಬಾಯಿಗೆ ಹಾಕಿದಾಗ ವೀಳ್ಯದೆಲೆದ್ದು ಫ್ಲೇವರ್ ಹಾಗೆ ಬರುತ್ತೆ. ಇದು ಕೂಡ ಅದೇ ಥರ ಪರಿಮಳ ಬರ್ಬೋದಲ್ಲ? ಆಗಿದೆ, ಇದು ಆಗಿದೆ. ಗ್ಯಾಸ್ ಆಫ್ ಮಾಡಿ ಆಫ್ ಮಾಡೋದಲ್ಲ. ಈಗ ನೆಕ್ಸ್ಟು ನಿಮಗೆ ಈಗ ಇನ್ನು ತಣ್ಣಗೆ ಆದ ನಂತರ ಮಿಕ್ಸಿಗೆ ಹಾಕಿ ಡ್ರೈ ಪುಡಿ ಮಾಡಲಿಕ್ಕೆ ಉಂಟು. ತಣ್ಣಗಾದ ನಂತರ ಮಿಕ್ಸಿ ಹಾಕಿ ಡ್ರೈ ಮಾಡಬೇಕು. ಓಕೆ, ಹಾಗಾದರೆ ನಿಮಗೆ ಮಿಕ್ಸಿ ಬೇಕಲ್ಲ? ಈಗ ಮಿಕ್ಸಿಗೆ ಇದು ಹಾಕ್ತಿದ್ದೇನೆ. ಹಾಕಲ್ಲ? ವೀಳ್ಯದೆಲೆಯ ಘಾಟ ಹಾಗೆ ಬರ್ತಾ ಉಂಟಲ್ಲ? ಹೌದು. ಅದು ಹಾಗೆ ಡ್ರೈ ಅಲ್ಲ? ಡ್ರೈ ಪುಡಿ ನೀರೇನು ಹಾಕ್ಲಿಕ್ಕಿಲ್ಲ? ಇಲ್ಲ. ಓಕೆ, ಸಾಕಾಗುತ್ತಾ ಅಷ್ಟು? ಹಾಂ, ಅದಕ್ಕೆ ಇನ್ನು ಬೆಳ್ಳುಳ್ಳಿ ಹಾಕ್ಲಿಕ್ಕುಂಟಾ? ಹೌದು. ಓಕೆ, ಈಗ ಇದಕ್ಕೆ ಒಂದು 2 ಅಥವಾ 3 ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಜಸ್ಟ್ ಮತ್ತೆ ಪೇಸ್ಟ್ ಮಾಡಬೇಕಲ್ಲ? ಓಕೆ, ವೀಳ್ಯದೆಲೆ ಈಗ ವೀಳ್ಯದೆಲೆ ಅಂತ ಹೇಳುವಂಥದ್ದು ಸ್ವಲ್ಪ ಏನು ಮಕ್ಕಳಿಗೆಲ್ಲ ಈ ಥರ ರೈಸ್ ತಿನ್ಬೋದಾ? ಹೇಗೆ? ಹಾಂ, ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ. ಸ್ವಲ್ಪ ಹಾಕಿದಲ್ಲ? ಹಾಂ, ವೀಳ್ಯದೆಲೆ ಆರೋಗ್ಯಕ್ಕೆ ಸಹ ಒಳ್ಳೆಯದು. ಆರೋಗ್ಯಕ್ಕೆ ಒಳ್ಳೆಯದು. ರಸ ತೆಗೆದು ಹಾಂ, ಕುಡಿತಾರಾ? ಅಲ್ಲ, ಮಕ್ಕಳಿಗೆ ಕೊಡ್ತಾರೆ. ಓ, ವೀಳ್ಯದೆಲೆ. ಓಕೆ, ಮತ್ತೆ ಹೊಟ್ಟೆ ನೋವು ಆದೆಲ್ಲ ವೀಳ್ಯದೆಲೆ ಜಜ್ಜಿ ಹಾಂ, ಅದರ ರಸ ಎಲ್ಲ ಕೊಡ್ತಾರೆ. ಹಾಗಾದರೆ ಎಲ್ಲರೂ ಕೂಡ ತಿನ್ಬೋದು. ಹೌದು. ಈಗ ನಾನಂದರೆ ಈಗ ವೀಳ್ಯದೆಲೆ ಅಂತ ಬರುವಾಗ ನಮಗೇನು ಬರೋದು? ಖಾಲಿ ಬೀಡ ಅದೇ ಬರೋದು. ಆರೋಗ್ಯ ದೃಷ್ಟಿಯಿಂದ ಕೂಡ ವೀಳ್ಯದೆಲೆ ಒಳ್ಳೆಯದಲ್ಲ? ಮತ್ತೆ ಮದುವೆಗೆಲ್ಲ ಹೋಗುವಾಗ ಲಾಸ್ಟ್ಗೆ ಸ್ವೀಟ್ ಪೀಡ ಅಂತ ಹೇಳಿ ಸ್ವೀಟ್ ಬೀಡ ಕೊಡ್ತಾರೆ, ಅದು ಬಹಳ ಚೆನ್ನಾಗಿರುತ್ತೆ. ಹೌದು, ಅದನ್ನಂತೂ ಮಿಸ್ ಮಾಡೋದೇ ಇಲ್ಲಲ್ಲ ಊಟಕ್ಕೆ ಹೋದರೆ. ಮದುವೆ ಮನೆಯಲ್ಲಿ ಎಲ್ಲ ಯಾವುದನ್ನು ಬೇಕಾದ್ರೂ ಮಿಸ್, ಲಾಸ್ಟಿಗೆ ವೀಳ್ಯದೆಲೆಯದ್ದು ಪಾನ್ ಬೀಡ ತಿನ್ನೋದೇ ಬರೋದೇ ಇಲ್ಲಲ್ಲ? ಇದೀಗ ಆಗಿದೆ. ಇನ್ನು ನೆಕ್ಸ್ಟು ಈಗ ಗ್ಯಾಸ್ ಹತ್ತಿಸಿ ಬಾಣಲ್ಲಿ ಇಡಬೇಕಲ್ಲ? ಆಲ್ರೆಡಿ ಬಿಸಿ ಉಂಟದು. ಹೌದು. ಈಗ ಬಾಣಲೆ ಬಿಸಿಯಾಗಿದೆ. ಓಕೆ, ಎಣ್ಣೆ ಹಾಕ್ತೇನೆ. ಆಯಿಲ್ ಹಾಕ್ತಿದ್ದೀರಲ್ಲ? ಒಂದು 1.5 ಸ್ಪೂನ್ ಅಥವಾ 2 ಸ್ಪೂನ್. 2 ಸ್ಪೂನ್ ಹಾಕ್ತಿದ್ದೀರಲ್ಲ? ಓಕೆ, ಅಂದರೆ ಇದು ಒಗ್ಗರಣೆ ಟೈಪ್ ಬರುತ್ತಾ ಹೇಗೆ? ಹೌದು. ಈಗ ಸೇಮ್ ನಾವು ಹೇಗೆ ಮಾಡ್ತೇವೆ, ರೈಸ್ ಮಾಡ್ತೇವೆ, ಈಗ ಚಿತ್ರಾನ್ನ ಎಲ್ಲ ಮಾಡ್ತೇವೆ, ಅದೇ ಥರ ಮಸಾಲೆ ಮಾತ್ರ ಚೇಂಜ್ ಅಲ್ಲ? ಓಕೆ, ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೇನೆ. ಕರಿಬೇವು ಹಾಕ್ತಿದ್ದೇನೆ. ಓಕೆ, ಆಮೇಲೆ ಸ್ವಲ್ಪ ಉದ್ದ ಅಲ್ಲ? ಹೌದು, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಎಷ್ಟನ್ನು ಈಗ ಫ್ರೈ ಮಾಡಿಕೊಳ್ಬೇಕಲ್ಲ? ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಹಾಕ್ತಿದ್ದೀರ? ಈರುಳ್ಳಿ ಹಾಕ್ತಿದ್ದೇನೆ. ಒಂದು ತಗೊಂಡಿದ್ದೇನೆ. ಒಂದು ಈರುಳ್ಳಿ ಅಲ್ಲ? ಸ್ವಲ್ಪ ಈರುಳ್ಳಿ ಬ್ರೌನಿಶ್ ಕಲರ್ ಆಗಬೇಕಲ್ಲ? ಹೌದು.
ಆಗ ಅದರಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಬ್ರೌನ್ ಕಲರ್ ಸ್ವಲ್ಪ ಬೇಯ್ತದಲ್ಲ. ಹೌದು, ಅದು ಕೂಡ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡೋ ಕೂಡ ಹಾಕಿದ್ದೇವೆ. ಹೌದು, ಇದು ಒಗ್ಗರಣೆ ಟೈಪ್ ಬರುವಾಗ ಈ ಥರ ಹಾಕಿದರೆ ಚೆನ್ನಾಗಿರುತ್ತಲ್ಲ, ಟೇಸ್ಟ್ ಬರ್ತದೆ. ಟೇಸ್ಟ್ ಬರುತ್ತೆ. ಟೇಸ್ಟ್ ಮುಖ್ಯ ಅಲ್ಲ ನಮಗೆ. ಓಕೆ, ಯಾರಿಗೆ ಇದು ನೀವು ಮನೆಯಲ್ಲೆಲ್ಲ ಫಸ್ಟ್ ಟೈಮ್ ಅಂದರೆ ಇದು ವೀಳ್ಯದೆಲೆ ಹಾಕಿ ರೈಸ್ ಮಾಡಿದ್ದು ನೀವೇ ರೆಡಿ ಮಾಡಿದ್ದು ಅಂತ ಹೇಳಿದರೆ ಯಾರಿಗೆ ಟ್ರೈ ಮಾಡಿದ್ರು ಮನೆಯಲ್ಲಿ ಫಸ್ಟಿಗೆ? ಮನೇಲಿ ಟ್ರೈ ಮಾಡಿದ್ದೇನೆ, ಆದರೆ ಈಗ ಇಲ್ಲಿ ನಮ್ಮ ರುಚಿಗೆ ನನಗೆ ಟ್ರೈ ಮಾಡ್ತೀನಿ. ಮನೇಲಿ ಮಾಡಿದೆ. ಮನೇಲಿ ಮಾಡಿದ್ರಲ್ಲ, ಓಕೆ. ನೀವು ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದರೆ ಮನೆಯಲ್ಲೆಲ್ಲ ಯಾರು ಫಸ್ಟ್ ಟೇಸ್ಟ್ ನೋಡೋದು? ಮನೆಯಲ್ಲಿ ಹಸ್ಬೆಂಡಾ ಮತ್ತೆ ಮಗ ಅಲ್ಲ, ಮಕ್ಕಳಾದರೆ ಫಸ್ಟಿಗೆ ನೋಡೋದೇ ಮಕ್ಕಳಲ್ಲ ಮನೆಯಲ್ಲಿ. ಈಗ ಸೋಂಪು ಹಾಕ್ತಿದ್ದೇನೆ, ಬಡೆ ಸೊಪ್ಪು. ಬಡೆ ಸೊಪ್ಪಲ್ಲ, ಈಗ ಇದಕ್ಕೆ ಒಂದು ಕೆಂಪು ಉದ್ದ ಮೆಣಸು ತಗೊಂಡಿದ್ದೇನೆ. ಓಕೆ, ಈಗ ಇದಕ್ಕೆ ಆಗ ನಾವು ಬಿಸಿ ಮಾಡಿ ವೀಳ್ಯದೆಲೆ ಹಾಕಿದ್ದೇವೆ, ಈಗ ಇದಕ್ಕೆ ಹಾಕ್ತೇನೆ. ಸ್ವಲ್ಪ ಹಾಗೆ ಇರಲಿ ಅಂತಲೇ. ಓಕೆ, ನೀವು ವೀಳ್ಯದೆಲೆಯನ್ನು ಏನು ಬಿಸಿ ಮಾಡಿ ಅಂತ ಹೇಳಿದರೆ ಜಸ್ಟ್ ಹುರ್ಕೊಂಡಿದ್ದು ಮಾತ್ರಲ್ಲ, ಹುರ್ಕೊಂಡ್ರೆ ಸಾಕಾಗುತ್ತಲ್ಲ. ಈಗ ಟೊಮೆಟೊ ಹಾಕ್ತಿದ್ದೇನೆ. ಇದನ್ನು ಒಂದು ಅರ್ಧ ಟೊಮೆಟೊ ತಗೊಂಡಿದ್ದೀರಲ್ಲ, ಈಗ ಸ್ವಲ್ಪ ಅರಶಿನ. ಅಲ್ಲ, ನಾವು ರೈಸ್ ಐಟಮ್ ಬಂದಾಗ ಈ ಥರ ಅರಿಶಿನ ಹಾಕಿದ್ರೆ ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ. ಅರಿಶಿನ ಆ್ಯಕ್ಚುಲಿ ಯಾವುದು ಚಿತ್ರಾನ್ನಕ್ಕೆ ಮೈನ್ ಹಾಕ್ತೇವಲ್ಲ, ಅರಿಶಿನ ಹಾಕಿದ್ರಿ. ಈಗ ಇದಕ್ಕೆ ಉಪ್ಪು ಹಾಕ್ತಿದ್ದೇನೆ. ಅಲ್ಲ, ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಹೌದು, ಉಪ್ಪು ನಾನು ಅನ್ನ ಬೇಯಿಸುವಾಗ ಹಾಕಿದ್ದೇನೆ. ಹಾಕಿದ್ರಾ? ಹಾಕ್ತೇನೆ. ಈಗ ಇದಕ್ಕೆ ಸ್ವಲ್ಪ ಹಾಕ್ತೇನೆ. ಓಕೆ, ಹಾಗಾದರೆ ಇಲ್ಲಿ ಜಾಸ್ತಿ ಹಾಕಬಾರ್ದು. ಇಲ್ಲ, ಆ್ಯಕ್ಚುಲಿ ಬೇಯಿಸುವಾಗ ಹಾಕಿದರೆ ಒಳ್ಳೇದಲ್ಲ. ಹೌದು, ಅನ್ನಕ್ಕೂ ಕರೆಕ್ಟಾಗಿ ಉಪ್ಪು ಹಿಡಿತದಲ್ಲ. ಈಗ ಇದು ನಾನು 1 ಕಪ್ ಅಕ್ಕಿ ತಗೊಂಡಿದ್ದೇನೆ. 1 ಕಪ್ ಅಕ್ಕಿಗೆ ಎಷ್ಟು ಸ್ವಲ್ಪ ಮಸಾಲೆ ಅಂದರೆ ಎಷ್ಟು ಬೇಕಷ್ಟು ನೋಡಿ ಹಾಕುದು. ನಾವು ಹೇಗೆ ಎಷ್ಟು ಜನ ಇದ್ದೇವೆ ಅಥವಾ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳೋದಲ್ಲ. 1 ಕಪ್ಗೆ 2 ಲೋಟ ನೀರು ಹಾಕಿ ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕಿ ಬೇಯಿಸಿ. ಓಕೆ, ಅದು ಉದುರಾಗಿ ಬರ್ತದೆ. ಅದೆಲ್ಲ ಕರೆಕ್ಟ್ ಗೊತ್ತಿದೆ. 1 ಕಪ್ಪಿಗೆ 2 ಲೋಟ ನೀರು ಹಾಕಿ. ಓಕೆ, ಆಯಿಲ್ ಹಾಕಿದರೆ ಚೆನ್ನಾಗಿ ಉದುರಾಗಿ ಬರ್ತದೆ. ಹಾಕ್ತಿದ್ದೇನೆ. ಓಕೆ, ನಿಜವಾಗಿ ಚೆನ್ನಾಗಿ ಬಂದಿದೆಯಲ್ಲ ಅದು. ಹೌದು. ನೀವು ಯಾವುದು ರೈಸ್ ತಗೊಂಡಿದ್ದೀರಾ? ನಾನು ಬಾಸ್ಮತಿ ಅಲ್ಲ, ಸ್ವಲ್ಪ ಉದ್ದ ರೈಸ್ ತಗೊಂಡಿದ್ದೀರಾ. ಇಷ್ಟನ್ನು ಈಗ ಚೆನ್ನಾಗಿ ಕಲಿಸ್ಬೇಕಲ್ಲ. ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ. ಈಗ ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ತೇನೆ. ಮಸಾಲೆ ಈಗ ನಾವು ಬಿಸಿ ಮಾಡುವ ಜಾಸ್ತಿ ಆದರೆ ಅದನ್ನು ತೆಗೆದಿಡ್ಬೋದು, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಮಾಡ್ಬೋದು. ಈಗ ನಾನು ಮಸಾಲೆ ಎಷ್ಟು ಬೇಕಷ್ಟು ನೋಡಿ ಹಾಕ್ತೇನೆ. 1 ಸ್ಪೂನ್ ಅಥವಾ 2 ಸ್ಪೂನ್ ಕೂಡ ಹಾಕಲ್ಲ. ನಾವು ಎಷ್ಟು ರೈಸ್ ತಗೊಂಡಿದ್ವಿ ಅಷ್ಟು. ಹೌದು, ನಾನೀಗ 2 ಸ್ಪೂನ್ ಹಾಕ್ತಿದ್ದೇನೆ. ಓಕೆ, ಆ ಥರ ಒಂದು ಡಬ್ಬದಲ್ಲಿ ರೆಡಿ ಮಾಡಿಟ್ಟರೆ ಬೇಗ ಬೇಗ ಮಾಡ್ಕೊಳ್ಳೋದು. ಮತ್ತು ನೀರು ತಾಗಿಸ್ಬಾರ್ದು. ನೀರು ಮುಟ್ಟಿದ್ರೆ ಬೇಗ ಹಾಳಾಗ್ತದೆ. ತೆಂಗಿನ ತುರಿ ಲಾಸ್ಟ್ ಹಾಕೋದಾ? ಈಗ ತೆಂಗಿನ ತುರಿ ಹಾಕ್ತಿದ್ದೇನೆ. ಈಗ ತೆಂಗಿನ ತುರಿ ಆಪ್ಷನ್ ಅಲ್ಲ, ಹೇಗೆ? ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು. ಅದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗ್ತದೆ ಅಲ್ಲ, ಚೆನ್ನಾಗಿರುತ್ತಲ್ಲ. ಇದಕ್ಕೆ ಹಾಗಾದರೆ ಬೇರೆ ಏನು ಸಲಾಡ್ ಆ ಥರ ಏನು ಬೇಕು ಅಂತಿಲ್ಲಲ್ಲ, ಬೇಡ, ಹಾಗೆ ತಿನ್ಬೋದು. ಹೌದು. ಈಗ ಸ್ವಲ್ಪ ಗ್ಯಾಸ್ ಮೇಲೆ ಇಡುವ. ಓಕೆ, ಈಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ. ತುಪ್ಪ ಹಾಕಬೇಕಾ? ತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತಾ? ಅದರಲ್ಲಂತೂ KC ಅವರ ಶುದ್ಧ ಹಸುವಿನ ತುಪ್ಪ ಹಾಕಿದಾಗ ಮತ್ತು ಟೇಸ್ಟ್ ಜಾಸ್ತಿ ಬರುತ್ತಲ್ಲ. 1 ಸ್ಪೂನಾ? ಹಾಕಿ, 1-1.5 ಸ್ಪೂನ್ ಹಾಕಿ. ಟೇಸ್ಟ್ ಆಗಿ ತುಪ್ಪ ಹಾಕಿದಷ್ಟು ಒಳ್ಳೇದಲ್ಲ. ಹೌದು. ಕೆಲವರೆಲ್ಲ ಈ ರೈಸಿಗೆ ಕೂಡ ತುಪ್ಪ ಹಾಕಿ ತಿಂತಾರೆ. ಹೌದು, ತುಪ್ಪ ಮತ್ತು ಉಪ್ಪು ಇದ್ದರೆ ಆಯ್ತು ಊಟಕ್ಕೆ. ಈಗ ಇದು ಗ್ಯಾಸ್ ಆಫ್ ಮಾಡಿ. ರೆಡಿಯಾ? ರೆಡಿ. ಸ್ವಲ್ಪ ಲಿಂಬೆ ಹುಳಿ ರಸ ಹಾಕ್ಲಿಕ್ಕೆ ಉಂಟು, ಅದು ಲಾಸ್ಟಿಗೆ. ಓಕೆ, ಈಗ ಲಿಂಬೆ ರಸ ಹಾಕ್ತಿದ್ದೇನೆ. ಇದು ಸ್ವಲ್ಪ ಹಾಕ್ತೇನೆ, ನೋಡಿಕೊಂಡು ಹಾಕೊಳ್ಳೋದಲ್ಲ. ಒಂದು ಅರ್ಧ ಸ್ಪೂನ್ ಸಾಕಲ್ಲ? ಸಾಕು. ಆಲ್ಮೋಸ್ಟ್ ರೆಡಿಯಾ? ರೆಡಿ. ಓಕೆ, ಸರ್ವ್ ಮಾಡಲಿಕ್ಕೆ ಪ್ಲೇಟ್ ಬೇಕಲ್ಲ? ಓಕೆ,
ಈಗ ಇದಾಗಿದೆ. ಓಕೆ, ರೆಡಿ ಅಲ್ಲ? ಪ್ಲೇಟ್ ಅಂತೂ ರೆಡಿ ಮಾಡಿಟ್ಟಿದ್ದೇನೆ, ಕಾಯ್ತಾ ಇದ್ದೇನೆ ಟೇಸ್ಟ್ ನೋಡಲಿಕ್ಕೆ. ಓಕೆ, ಈ ಬೌಲ್ಗೆ ಹಾಕ್ತಿದ್ದೇನೆ. ಓಕೆ, ಓಕೆ, ಓಕೆ. ವೀಳ್ಯದೆಲೆ ರೈಸ್ ರೆಡಿ. ವೀಳ್ಯದೆಲೆ ರೈಸ್ ರೆಡಿ ಅಲ್ಲ? ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತಾ ಉಂಟು. ನೀವು ಅದನ್ನು ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಹಾಕಿ ಸೈಡಿಗೆ ಒಂದು ಎಲೆ ಎಲ್ಲ ಇಟ್ಟು ವೀಳ್ಯದೆಲೆ ರೈಸ್ ಅಂತ ಗೊತ್ತಾಗಲಿ ಅಂತೇಳಿ ಆ ಥರ ಇಟ್ಟಿದ್ದೀರಲ್ಲ, ನೋಡಲಿಕ್ಕೆ ಗಮ್ಮತ್ತು ಕಾಣ್ತಾ ಉಂಟು. ಟೇಸ್ಟ್ ಅಂತೂ ಗಮ್ಮತ್ತು ಇರ್ಬೋದು. ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಮಮತಾ ಕೋಟ್ಯಾನ್ ಮ್ಯಾಮ್ ಸಾಕಾಗಿರುವಂತಹ ವೀಳ್ಯದೆಲೆ ರೈಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ವೀಳ್ಯದೆಲೆ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ 1 ಚಮಚ ಕಡಲೆಬೇಳೆ, 1 ಚಮಚದಷ್ಟು ಬಿಳಿ ಎಳ್ಳು, 1 ಚಮಚ ಉದ್ದಿನ ಬೇಳೆ, 2 ಚಮಚ ಕಡಲೆ ಬೀಜ, 4 ರಿಂದ 5 ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಿ. ನಂತರ ಕರಿಬೇವು, 2 ಸಣ್ಣಗೆ ಹೆಚ್ಚಿದ ವೀಳ್ಯದೆಲೆಯನ್ನು ಹುರಿಯಿರಿ. ತಣ್ಣಗಾದ ನಂತರ 3 ರಿಂದ 4 ಬೆಳ್ಳುಳ್ಳಿ ಸೇರಿಸಿ ಎಲ್ಲವನ್ನು ಒಟ್ಟಿಗೆ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು, ಉದ್ದಿನ ಬೇಳೆ, ಕಡಲೆಬೇಳೆ ಹಾಕಿ ಹುರಿದು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಬಡೆಸೊಪ್ಪು, ಒಣಮೆಣಸು, ಇನ್ನುಳಿದ ಹೆಚ್ಚಿದ ವೀಳ್ಯದೆಲೆ ಹಾಕಿ ಒಗ್ಗರಣೆ ಮಾಡಿಕೊಂಡು 1 ಟೊಮ್ಯಾಟೊ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಅನ್ನ, ಪುಡಿ ಮಾಡಿದ ಮಸಾಲೆ, ತೆಂಗಿನ ತುರಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ 2 ರಿಂದ 3 ಚಮಚದಷ್ಟು ತುಪ್ಪ, ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ವೀಳ್ಯದೆಲೆ ರೈಸ್ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ವೀಳ್ಯದೆಲೆ ರೈಸ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ತಲುಪಿಸುವ ನಮ್ಮ ಸೌರಿಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪರ್ಸನಲ್ ಉದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ರೈಸ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಒಂದು ಜ್ಯೂಸ್ ಮಾಡ್ತಾನೆ ಅಂತಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಜ್ಯೂಸ್ ಅಲ್ಲ? ಓಕೆ, ಯಾವುದು ಹೇಳಿದ್ದು ನೀವು? ಇದು ಗ್ರೀನ್ ಜ್ಯೂಸ್. ಗ್ರೀನ್ ಜ್ಯೂಸ್ ಅಂದರೆ ಫುಲ್ಲು ಗ್ರೀನ್ ಆಗಿತ್ತು. ಓಕೆ, ಏನೆಲ್ಲ ತಗೊಂಡಿದ್ದಾರೆ ಗ್ರೀನಿಗೆ? ಈಗ ಮಿಕ್ಸ್ ಜಾರ್ ಕೊಡಿ. ಫಸ್ಟ್ ಮಿಕ್ಸ್ ಜಾರ ಅಂದರೆ ನೀವು ಮತ್ತೆ ಹೇಳೋದು ಅಂತೇಳಿ. ಓಕೆ, ಈಗ 1 ಬೌಲ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪಲ್ಲ ಹಾಕ್ತಿದ್ದೇನೆ. ಓಕೆ, ಗ್ರೀನಿಂದ ಏನೆಲ್ಲ ಉಂಟು ಅದನ್ನೆಲ್ಲ ಹಾಕ್ತಿದ್ದೀರಾ? ಹೌದು. ಓಕೆ, 1 ಬೌಲ್ ತಗೊಂಡಿದ್ದೀರಲ್ಲ? ಹೌದು. ಓಕೆ, ಈಗ 3 ಎಲೆ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು. ಓಕೆ, ಪಾಲಕ್ ಎಲೆ. ಪಾಲಕ್ ಎಲ್ಲ ದಂಟು ಮೊತ್ತಂಗೆ ಹಾಕ್ತಾ ಇದ್ದೀರಾ? ಹೌದು. ಓಕೆ, ಈಗ ಪುದೀನ ಸೊಪ್ಪು. ಪುದೀನ ಸೊಪ್ಪು. ಓಕೆ, ಇದು ಹಾಕಿದ ತಕ್ಷಣ ಪರಿಮಳ ಬರುತ್ತೆ ಅಲ್ಲ? ಹೌದು. ಮತ್ತೆ 1 ಇಡೀ ಸೌತೆಕಾಯಿ ಅಂದರೆ ತೆಕ್ಕರೆ ಅಂತ ಹೇಳ್ತಾರೆ, ಅದು ತಗೊಂಡಿದ್ದೇನೆ, ಹಾಕ್ತಿದ್ದೇನೆ. ಓಕೆ, 1 ಸಾಕೊಂಡಿದ್ದೀರಾ? ಓಕೆ, ಆಮೇಲೆ ಈಗ 1 ತುಂಡು ಶುಂಠಿ. ಓಕೆ, ಎಸ್. 4-5 ಏಲಕ್ಕಿ. 4-5 ಏಲಕ್ಕಿ. ಈಗ ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕ್ತೇನೆ. ಸಕ್ಕರೆ ಎಲ್ಲ ಅಂದರೆ ತುಂಬ ಜಾಸ್ತಿ ಸ್ವೀಟ್ ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಜಾಸ್ತಿ ಬೇಕಾಗ್ಬೋದು. ಲೈಟ್ ಸ್ವೀಟ್ ಬೇಕಾದ್ರೆ ಲೈಟ್ ಸ್ವೀಟ್ ಸಕ್ಕರೆ, ಇದು ಸ್ವಲ್ಪ ಸಕ್ಕರೆ ಹಾಕ್ಬೋದು. ಈಗ ಹಾಕ್ತಿದ್ದೇನೆ. ನಾವು ಜಾಸ್ತಿ ಸೊಪ್ಪು ಹಾಕಿದಾಗ ಸ್ವಲ್ಪ ಸ್ವೀಟ್ ಚೆನ್ನಾಗಿ ಬೇಕಾಗ್ಬೋದಲ್ಲ? ಎಷ್ಟು ಬೇಕಷ್ಟು ಸಕ್ಕರೆ ಹಾಕಿದ್ದೆ ಸಿಕ್ಕಿದ್ರೆ ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಓಕೆ, ಅದಕ್ಕೆ ಈಗ ನೀರು ಬೇಕಾ? ಅಂದರೆ ಸೌತೆಕಾಯಲ್ಲಿ ನೀರಿನಂಶ ಉಂಟು, ಸ್ವಲ್ಪ ನೀರು ಹಾಕಿ ರನ್ ಮಾಡುವ. ಓಕೆ, ಆಮೇಲೆ ನಾವು ಬೇಕಾದ್ರೆ ನೀರು ಆ್ಯಡ್ ಮಾಡ್ಕೊಳ್ಬೋದಲ್ಲ? ಅದೇ ಆ್ಯಕ್ಚುಲಿ ನೀವೆಲ್ಲ ಕಟ್ ಮಾಡಿ ತಂದ ಕಾರಣ ಇಲ್ಲಿ ರಫ್ ಆಗ್ತದೆ ನೋಡಿ ಎಲ್ಲ. ಇಲ್ಲಾಂದರೆ ಏನು ಸೊಪ್ಪುಗಳನ್ನೆಲ್ಲ ತೊಳಿದಲಿಕ್ಕೆ ಅದಕ್ಕೆ ಕೆಲಸ ಉಂಟು. ಎಲ್ಲ ರೆಡಿ ಮಾಡಿ ಕೊಟ್ಟರೆ ಮನೆಯಲ್ಲಿ ಬೇಗ ಜ್ಯೂಸ್ ಮಾಡಿ ಕೊಡ್ಬೋದಲ್ಲ? ಓಕೆ, ಈಗ ಅದನ್ನು ರನ್ ಮಾಡಬೇಕಲ್ಲ? ಸಾಕಲ್ಲ? ಎಸ್, ನೋಡಿ ಹೇಗೆ ಸೊಪ್ಪಿದ ಪರಿಮಳ ಎಲ್ಲ ಹಾಗೆ ಹೊಡಿತು ನೋಡಿ. ಮುಗಿ ನೀರು ಬೇಕಾಗುತ್ತಾ ಅಂತಲ್ಲ? ಈಗ ಅದನ್ನು ಸೋಸ್ತಿದ್ದೇನೆ, ಮತ್ತೆ ಬೇಕಾದ್ರೆ ನೀರು ಹಾಕ್ತಿದ್ದೇನೆ. ಓಕೆ,
ಈಗ ಇದು ಆಗಿದೆ. ಈಗ ಪುನಃ ಸ್ವಲ್ಪ ನೀರು ಹಾಕಿ ರನ್ ಮಾಡಬೇಕಾ? ಹಾಂ, ಪುನಃ ಸ್ವಲ್ಪ. ಓಕೆ, ಹಾಗಾದರೆ ಇದಕ್ಕೆ ಹಾಕ್ತಿರೋಣ. ಅಂದರೆ ಸ್ವಲ್ಪ ತರಿ ಉಂಟಲ್ಲ. ಓಕೆ, ನಾವು ತೆಂಗಿನ ಹಾಲೆಲ್ಲ ತೆಗೆಯುವಾಗ 2 ಸರ್ತಿ ಎಲ್ಲ ರನ್ ಮಾಡ್ತೇವೆ. ಹೌದು, ಮತ್ತು ಇದರಲ್ಲಿ ಸಕ್ಕರೆ ಕೂಡ ನಾವು ಹಾಕಿ ರನ್ ಮಾಡ್ತೇವೆ. ಸಾಕಾ? ಈಗ ಇದನ್ನು ರನ್ ಮಾಡಿ ಕೊಡಬೇಕಲ್ಲ. ಓಕೆಲ್ಲ, ತುಂಬ ಟೇಸ್ಟ್ ಆಗ್ತದೆ ಜ್ಯೂಸ್, ಚೆನ್ನಾಗಿರೋದು. ಹೌದು, ಈಗ ಇದಾಗಿದೆ, ಆಲ್ಮೋಸ್ಟ್ ಆಗಿದೆಲ್ಲ. ಎಸ್, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕ್ಯಾ? ಹೌದು, ಇದಕ್ಕೆ ಚಿಟಿಕೆ. ಈಗ ಚಿಟಿಕೆ ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಹಾಕ್ತಿದ್ದೀರಲ್ಲ. ಓಕೆ, ಜ್ಯೂಸಿಗೆ ಉಪ್ಪು ಹಾಕ್ತಿದ್ದೀರಲ್ಲ, ಒಂದು ಚಿಟಿಕೆ. ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು, ಈಗ ಇದಕ್ಕೆ ಲಿಂಬೆ ರಸ ಹಾಕ್ಲಿಕ್ಕೆ ಉಂಟು. ಈಗ ಒಂದು ಲಿಂಬೆ ರಸ ತಗೊಳ್ತೇನೆ. ಓಕೆ, ಈ ಸರ್ತಿ ಮಾತ್ರ ಜ್ಯೂಸ್ ರೆಡಿ ಅಲ್ಲ? ರೆಡಿ. ಈಗ ಸರ್ವ್ ಮಾಡಲಿಕ್ಕೆ ಗ್ಲಾಸ್ ಬೇಕಲ್ಲ? ಓಕೆ ಓಕೆ, ಈಗ ಸರ್ವ್ ಮಾಡೋದಲ್ಲ? ಹೌದು. ಓಕೆ, ಇದಾಗಿದೆ. ಈಗ ಐಸ್ ಕ್ಯೂಬ್ ಹಾಕ್ತಿದ್ದೇನೆ. ಓಕೆ, ಕೋಲ್ಡ್ ಆಗಿ ಕುಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು, ಈ ಸೊಪ್ಪು ಈ ಥರದ ಮಾಡುವಾಗ ಸ್ವಲ್ಪ ಕೋಲ್ಡ್ ಇದ್ದರೆ ಚೆನ್ನಾಗಿರುತ್ತಲ್ಲ, ಇಲ್ಲದ್ರೆ ಅದರದ್ದು ಸೊಪ್ಪಿನ ಅಂಶ ಹಾಗೆ ಬಾಯಿಗೆ ಸಿಗುತ್ತೆ. ಈಗ ಅಲ್ಲಿಗೆ ಲಿಂಬು ಬಿಡ್ತಿದ್ರಲ್ಲ. ಓಕೆ, ಗ್ರೀನ್ ಜ್ಯೂಸ್ ರೆಡಿ ಅಲ್ಲ? ಇದು ಪಕ್ಕಾ ಏನು ಇವಾಗಿನ ವೆದರಿಗೆ ಅಂದರೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದೆ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಮಳೆಯೆಲ್ಲ ಬಂದು ಮರ ಗಿಡಗಳೆಲ್ಲ ಹಸಿರು ಹಸಿರು ಇರುತ್ತೆ. ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಗ್ರೀನ್ ಜ್ಯೂಸ್ ಕೂಡ ರೆಡಿ ಮಾಡಿ ಬಿಡೋದಿಲ್ಲ. ಓಕೆ, ಟೇಸ್ಟ್ ಅಂತ ಇರ್ಬೋದು, ಟೇಸ್ಟ್ ನೋಡೋದಾದ್ರೆ ಈಗ. ಓಕೆ, ಮೊದಲು ನಾನು ಸಾಕಾಗಿರುವಂತಹ ಗ್ರೀನ್ ಜ್ಯೂಸ್ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಗ್ರೀನ್ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಟ್ಟು ಕೊತ್ತಂಬರಿ ಸೊಪ್ಪಿಗೆ 3 ಎಲೆ ಪಾಲಕ್ ಸೊಪ್ಪು, 1 ಕಪ್ ಪುದೀನ ಎಲೆಗಳು, 1 ಸೌತೆಕಾಯಿ, ಶುಂಠಿ, 4 ರಿಂದ 5 ಏಲಕ್ಕಿ, ರುಚಿಗೆ ಅನುಸಾರವಾಗಿ ಸಕ್ಕರೆ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಆನಂತರ ಚಿಟಕಿ ಉಪ್ಪು, 1 ನಿಂಬೆ ರಸ ಹಾಕಿ ಬೆರೆಸಿಕೊಳ್ಳಿ. ಈಗ ಚಿಲ್ಲಾಗಿ ಸರ್ವ್ ಮಾಡಿ ಆರೋಗ್ಯಕರ ಗ್ರೀನ್ ಜ್ಯೂಸ್. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಜ್ಯೂಸ್, ಇನ್ನೊಂದು ವೀಳ್ಯದೆಲೆ ರೈಸ್ ಅಲ್ಲ, ಎರಡನ್ನೂ ಕುಡ್ಕೊಂಡು ತಿನ್ಕೊಂಡು ಖಾಲಿ ಮಾಡ್ಬೋದಲ್ಲ? ಓಕೆ, ತಗೊಳ್ಳಿ. ಫಸ್ಟಿಗೆ ವೀಳ್ಯದೆಲೆ ರೈಸ್ ತಗೊಳ್ಳೋಲ್ಲ. ಸಕ್ಕತ್ತಾಗಿದೆ ಟೇಸ್ಟು. ವೀಳ್ಯದೆಲೆ ಅಷ್ಟೇನು ಗೊತ್ತಾಗಲ್ಲ ನಮಗೆ, ವೀಳ್ಯದ ಏನು ಅದರ ಘಾಟ್ ಏನು ಕಾಣ್ತಿಲ್ಲ, ಬಟ್ ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಮಸಾಲೆ ಅಂತೂ ಪಕ್ಕಾಗೋದಿದೆ. ಇದನ್ನೆಲ್ಲ ಮಕ್ಕಳಿಗೆಲ್ಲ ಈ ಟಿಫಿನಿಗೆ ಕೂಡ ಹಾಕಿ ಕೊಡ್ಬೋದಲ್ಲ. ಇವಾಗ ಹೇಗೂ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ, ಟಿಫಿನ್ಗೆಲ್ಲ ಹಾಕಿಕೊಟ್ರೆ ಫುಲ್ಲು ಖಾಲಿ ಮಾಡ್ಬೋದು. ನಾನಂತೂ ಇದನ್ನು ಫುಲ್ಲು ಖಾಲಿ ಮಾಡಲಿಕ್ಕಿದ್ದೇನೆ. ಅದಕ್ಕೆ ಮೊದಲು ಈಗ ಜ್ಯೂಸ್ ಅಲ್ಲ, ಗ್ರೀನ್ ಜ್ಯೂಸ್ ತಗೊಳ್ಳಿ. ಆಹಾ, ಇದಂತೂ ಸೂಪರ್ ಉಂಟು ನೋಡಿ. ಸ್ವಲ್ಪ ದಪ್ಪವಾಗಿದೆ ಅಲ್ಲ, ಆದರೂ ಟೇಸ್ಟ್ ಗಮ್ಮತ್ತು ಬಂದಿದೆ. ಏನು ಕೋಲ್ಡ್ ನಾವು ಹಾಕಿದ ಕಾರಣ ಇನ್ನೂ ಟೇಸ್ಟು ಚೆನ್ನಾಗಿ ಸಿಗ್ತದೆ. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯ್ತಲ್ಲ? ನಮಗೆ ಕೂಡ. ನಿಮಗೆ ಖುಷಿಯಾಗಿ ಅಡುಗೆ ಮಾಡಿದರೆ ನಮಗೆ ಇನ್ನೂ ಖುಷಿಯಾಗಿ ನೀವು ಅಡುಗೆ ಕೂಡ ಮಾಡಿಕೊಟ್ಟಿದ್ರ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ವೀಳ್ಯದೆಲೆಯ ರೈಸ್ ಮತ್ತು ಸ್ಪೆಷಲಾಗಿ ಗ್ರೀನ್ ಜ್ಯೂಸ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೇಷಿಗೆ ನಾ ಇಲ್ಲಿ ಏನಿಸ್ತಿದ್ವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್,
ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.